ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿ ಸರಿಯಾಗಿ ವಾದ ಮಂಡಿಸಿಲ್ಲ ಎಂದು ಈ ಹಿಂದೆ ಶೋಭಾ ಕರಂದ್ಲಾಜೆ ಹೇಳಿದ್ದು, ಹೇಗೆ ವಾದ ಮಂಡಿಸಬೇಕು ಅಂತ ಹೇಳಿಕೊಡ್ಲಿ ಅವರು ಅಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉಡುಪಿಯಲ್ಲಿ ತಿರುಗೇಟು ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ನ ತೀರ್ಪನ್ನ ನಾವು ಪಾಲಿಸಬೇಕು, ನೆಲ ಜಲವನ್ನ ರಕ್ಷಣೆ ಮಾಡುವ ಕೆಲಸವನ್ನ ಮಾಡ್ತೇವೆ, ಬೇಗ ಮಳೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ರಾಜ್ಯ ಸರ್ಕಾರ ಎಲ್ಲ ವರದಿಗಳನ್ನ ಇಟ್ಟು ಸುಪ್ರೀಂನಲ್ಲಿ ವಾದ ಮಂಡಿಸಿದೆ. ಆದರೆ ರಾಜ್ಯ ಸರ್ಕಾರದ ಬಳಿ ವೈಜ್ಞಾನಿಕ ವರದಿ ಇಲ್ಲ, ವಾದ ಮಂಡಿಸಿಲ್ಲ ಎಂದು ಆರೋಪಿಸಿರುವ ಶೋಭಾ ಕರಂದ್ಲಾಜೆ ವಿರುದ್ಧ ವಾದ ಹೇಗೆ ಮಾಡಬೇಕು ಎಂದು ಶೋಭಾ ಕರಂದ್ಲಾಜೆ ಹೇಳಿಕೊಡ್ಲಿ ಅಂತ ಉಡುಪಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ನೀಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ತಾಲೂಕುಗಳಲ್ಲಿ ಬರಗಾಲ ಇದೆ. ನಮ್ಮ ಕರಾವಳಿ ಸೇರಿ ವಾರ್ಷಿಕವಾಗಿ ಎಷ್ಟು ಮಳೆ ಆಗಬೇಕಿತ್ತೋ ಅಷ್ಟು ಮಳೆ ಆಗಿಲ್ಲ. ರಾಜ್ಯ ಸರ್ಕಾರ ಈಗಾಗಲೇ 195 ತಾಲೂಕುಗಳನ್ನು ಬರಗಾಲ ತಾಲೂಕುಗಳಂತ ಘೋಷಣೆ ಮಾಡಿದೆ. ಇವತ್ತು ಕರ್ನಾಟಕದ ಹೃದಯ ಬೆಂಗಳೂರಿನ ನೀರು ಬರ್ತಾ ಇರುವಂಥದ್ದು ಕಾವೇರಿಯಿಂದ, ಕಬಿನಿಯಿಂದ. ಆದರೆ ಈ ವರ್ಷ ಮಳೆಯ ಕೊರತೆಗಾಗಿ ನಮ್ಮ ಡ್ಯಾಮಲ್ಲಿ ನೀರಿಲ್ಲ. ಕಳೆದ ವರ್ಷ ಇದೇ ಸಂದರ್ಭದಲ್ಲಿ ಸುಮಾರು 118 TMC ನೀರಿದ್ದರೆ ಈ ಬಾರಿ ಕೇವಲ 50 TMC ನೀರು ಮಾತ್ರ ಇದೆ. ಇದನ್ನು ಸರ್ಕಾರನೇ ಹೇಳಿದೆ. ಮೊನ್ನೆ ದೆಹಲಿಗೆ ಬಂದಂಥ ಸರ್ಕಾರದ ನಿಯೋಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಈಗಿರುವ ಪ್ರಕಾರ ದಿನ ಬಿಟ್ಟರೂ ಕೂಡ ಬೆಂಗಳೂರು ಮತ್ತು ಸುತ್ತಮುತ್ತಲಿಗೆ ಸುಮಾರು 35 TMCಯಷ್ಟು ನೀರು ಕುಡಿಯೋದಕ್ಕೆ ಬೇಕು. ಅದು ಪೂರ್ಣ ನೀರು ಹಳೆಯ ಲೆಕ್ಕದ ಪ್ರಕಾರ. ನಾನು ಮೊನ್ನೆಯ ಸಭೆಯಲ್ಲಿ ಸರ್ಕಾರಕ್ಕೆ ಇದೇ ಮಾತನ್ನು ಕೇಳಿದೆ. ಯಾವಾಗ ನದಿ ನೀರಿನ ಹಂಚಿಕೆ ಆಯಿತು, ಅವತ್ತಿನ ಜನಸಂಖ್ಯೆ ಆಧಾರದಲ್ಲಿ ಬೆಂಗಳೂರಿಗೆ ಇಷ್ಟು ನೀರು ಬೇಕು, 33 TMC ನೀರು ಬೇಕು ಅಂತ ನಿರ್ಧಾರ ಆಗಿತ್ತು. ಆದರೆ ಇವತ್ತಿನ ಬೆಂಗಳೂರಿನ ಜನಸಂಖ್ಯೆ ಎಷ್ಟು ನೀರು ಬೇಕು, ಇದು ಯಾವುದೇ ವರದಿಯನ್ನು ಇಲ್ಲಿ ತನಕ ಸರ್ಕಾರ ಮಾಡಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಕಾವೇರಿ ನದಿ ಪ್ರಾಧಿಕಾರದ ಮುಂದೆ ಹೋಗುವಂಥ ಸಂದರ್ಭದಲ್ಲಿ ಅವರು ಹೇಳುವ ಮೊದಲೇ ನೀರನ್ನು ಇವರು ಬಿಟ್ಟಾಗಿತ್ತು. 15,000 ಕ್ಯೂಸೆಕ್ಸನ್ನು ಪ್ರತಿದಿನ ರಾಜ್ಯ ಸರ್ಕಾರ ಯಾವುದೇ ವಿರೋಧ ಪಕ್ಷವನ್ನು ಗಣನೆಗೆ ತಗೊಳ್ಳದೆ, ವಿಶ್ವಾಸಕ್ಕೆ ತಗೊಳ್ಳದೇನೆ, ಯಾವುದೇ ಕನ್ನಡ ಸಂಘಗಳನ್ನು ವಿಶ್ವಾಸಕ್ಕೆ ತಗೊಳ್ಳದೇನೆ, ಯಾವುದೇ ವರದಿಯನ್ನು ಪಡೆಯದೇನೆ, ಕೇವಲ ಅವರ ಜೊತೆ ತಮಿಳುನಾಡಿನ ಜೊತೆ ಚೆನ್ನಾಗಿರಬೇಕು ಅಂತ ಹೇಳಿಯೋ ಅಥವಾ ಯಾವ ಹೆದರಿಕೆಯಿಂದ ಬಿಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಒಟ್ಟು ನೀರು ಬಿಟ್ಟಿದ್ರು. ಅತ್ಯಧಿಕ ಸೀಟ್ಗಳನ್ನು ಗೆದ್ದು ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬಂದ ಮೇಲೆ 5 ಗ್ಯಾರಂಟಿಗಳ ಅನುಷ್ಠಾನವನ್ನು ಹಂತವಾಗಿ ಮಾಡಿದ ನಂತರ ಈಗ ಮುಂದುವರೆದಂಥ ಭಾಗ ಜನರಿಗೆ ಸರ್ಕಾರದ ಕೆಲಸ ಕೈಗೆಟಕಬೇಕು ಮತ್ತು ಎಲ್ಲ ಅಧಿಕಾರಿಗಳು, ಅದು ಸ್ಥಳೀಯ ಮಟ್ಟದಿಂದ ತಾಲೂಕಾ ಮಟ್ಟದಿಂದ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏಕಕಾಲಕ್ಕೆ ಒಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ತಿಂಗಳದ 25ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಜಿಯೋವನ್ನು ಹೊರಡಿಸಿದ್ದಾರೆ, ಸುತ್ತೋಲೆಯನ್ನು ಹೊರಡಿಸಿದ್ದಾರೆ. ಪ್ರತಿ ತಿಂಗಳು 25ನೇ ತಾರೀಕು ಆಡಳಿತದಲ್ಲಿ ನಾವು ಸಭೆಯನ್ನು ಮಾಡಬೇಕು ಅಂತ. ಇದು 1-2 ತಿಂಗಳ ಇಲ್ಲಿ ಮಾಡಿ ಆಮೇಲೆ ನಾನು ಬೇರೆ ಕಡೆ ಕೂಡ ಈ ಒಂದು ಜನತಾ ದರ್ಶನ ಅಂತ ಹೇಳ್ತೀವಿ, ಜನರಿಗೆ ಅನುಕೂಲ ಆಗಲಿಕ್ಕೆ ಸುಮಾರು ದಿನದಿಂದ ಅವರ ಕೆಲವು ಸಮಸ್ಯೆಗಳಿಗೆ ಸ್ಪಂದನೆ ಸಿಕ್ಕಿರೋದಿಲ್ಲ. ಸೊ ಸರ್ಕಾರದ ಸ್ಪಂದನೆ ಸಿಗಲಿಕ್ಕೆ ಇವತ್ತು ಜನತಾ ದರ್ಶನವನ್ನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಉಸ್ತುವಾರಿಗಳ ನೇತೃತ್ವದಲ್ಲಿ ಮಾಡ್ತೇವೆ. ಕಾರ್ಕಳಕ್ಕೆ ಬಂದಿರಲಿಲ್ಲ, ಪರಶುರಾಮ ಥೀಮ್ ಪಾರ್ಕ್ ನೀವು ಮೀಟಿಂಗ್ ಮಾಡಿದ್ದು, ಮತ್ತು ಏನಾಗ್ತದೆ ನೆಕ್ಸ್ಟ್ ಅದನ್ನು ನಂತರ ಮಾತಾಡ್ತೀನಿ. ಈಗ ಇವತ್ತಿನ ಕೆಲಸ ನಂದು ಜನತಾ ದರ್ಶನ, ಜನರ ಸಮಸ್ಯೆಯನ್ನು ಆಲಿಸಿ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಪರಿಹಾರ ಅಥವಾ ಸ್ಥಳದಲ್ಲೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ನಿಟ್ಟಿನಲ್ಲಿ ಇವತ್ತು ಬಂದ ಬಗ್ಗೆ ಏನು ಹೇಳ್ತೀವಿ ಮೇಡಮ್? ಕಾವೇರಿ ನೀರು ಕಬಿನಿ ಮತ್ತೆ ಹರಿತಾ ಇದೆ, ಇಷ್ಟು ಹೋರಾಟ ಆಗ್ತಾ ಇದ್ರು. ನಾನು ಮೊನ್ನೆನೂ ಈ ಒಂದು ಸ್ಟೇಟ್ಮೆಂಟ್ಗೆ ಉತ್ತರ ಆಲ್ರೆಡಿ ಕೊಟ್ಟಿದ್ದೀನಿ. ನೋಡಿ, ಸುಪ್ರೀಂ ಕೋರ್ಟ್ನಲ್ಲಿ ವರ್ಡಿಕ್ಟ್ ಬಂದಿದೆ. ನಮ್ಮ ಕರ್ನಾಟಕ ರಾಜ್ಯದ ಜಲ ನೆಲದ ಬಗ್ಗೆ ನಾವು ಸತತವಾಗಿ ಅದನ್ನು ಕಾಪಾಡಿಕೊಳ್ಳುವಂಥ ಕೆಲಸ ಬಂದಂಥ ಪ್ರತಿಯೊಂದು ಸರ್ಕಾರ ಮಾಡ್ತಾ ಇದೆ. ನಾವು ಕೂಡ ಅದನ್ನು ಮಾಡ್ತಾ ಇದ್ದೀವಿ.
ಜನರಿಗೆ ನಮ್ಮ ಮೇಲೆ ವಿಶ್ವಾಸ ಇರಲಿ. ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಆದಷ್ಟು ಬೇಗ ಮಳೆ ಆಗಿ ನಮ್ಮ ಕಷ್ಟ ಪರಿಹಾರ ಮಾಡುವಂಥ ದೇವರ ಮೊರೆ ಹೋಗ್ತೀವಿ. ಶೋಭಾ ಕರಂದ್ಲಾಜೆ ಹೀಗೆ ಹೇಳಿದರು ಮೇಡಮ್, ಅಂದರೆ ವಾದ ಸರಿಯಾಗಿ ಮಂಡನೆ ಮಾಡಿಲ್ಲ. ತಮಿಳುನಾಡಿನಲ್ಲಿ ಅವರು ನದಿ ಹಂಚಿಕೆ ಆಗಬೇಕಾದ್ರೆ ಎಷ್ಟು ಬೆಳೆ ಬೆಳೀತಾ ಇದ್ರು ಅದನ್ನು ಮೀರಿ 10 ಪಟ್ಟು ಬೆಳೀತಾ ಇದ್ದಾರೆ. ಈ ವರದಿಯನ್ನೆಲ್ಲ ಕೊಡ್ತಾ ಇಲ್ಲ ಸರ್ಕಾರ ಅಂತ. ಎಲ್ಲ ವರದಿಯನ್ನು ಕೊಟ್ಟಾಗಿದೆ, ವಾದ ಸರಿ ಮಾಡಿಲ್ಲ ಅನ್ನೋದನ್ನ